ಆಟಿಡೊಂಜಿ ದಿನ ಚಿತ್ರದ ಮಹಾಪ್ರಮಾದ. ಈಗಾಗಲೇ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ ಚಿತ್ರತಂಡ ಅಂದು ಚಿತ್ರ ರಿಲೀಸ್ ಆದ್ರೆ ಸೋಲುವುದು ಕನ್ಫರ್ಮ್. ಯಸ್, ಈ ಮಾತನ್ನು ಕೇಳಿ ಅಚ್ಚರಿಯಾಗ್ತಿದ್ಯಾ? ಅಚ್ಚರಿ ಎನಿಸಿದ್ರು ಇದು 100ಕ್ಕೆ 100ರಷ್ಟು ಅಪ್ಪಟ ಸತ್ಯ. ಈಗಾಗಲೇ ಡಿಸೆಂಬರ್ 6ರಂದು ಆಟಿಡೊಂಜಿ ದಿನ ತೆರೆ ಕಾಣುವುದಾಗಿ ಚಿತ್ರತಂಡ ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದು ಹಲವು ಆತಂಕಗಳಿಗೆ ಎಡೆಮಾಡಿಕೊಟ್ಟಿದೆ. ನಾವಿಲ್ಲಿ ಚಿತ್ರದ ಕ್ವಾಲಿಟಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಸಿನಿಮಾ ಅತ್ಯದ್ಭುತವಾಗಿ ಮೂಡಿ ಬಂದ್ರೂ ಪ್ರದರ್ಶನಕ್ಕೆ ತೆರೆಯೇ ಸಿಕ್ಕಿಲ್ಲ ಅಂದ್ರೆ ಏನು ಪ್ರಯೋಜನ? ಪ್ರಸ್ತುತ ಕೋಸ್ಟಲ್ ವುಡ್ ನ ವೇಗವನ್ನು ನೋಡ್ತಾ ಇದ್ರೆ ಆಟಿಡೊಂಜಿ ದಿನ ಡಿಸೆಂಬರ್ 6ಕ್ಕೆ ತೆರೆ ಕಂಡ್ರೆ ಚಿತ್ರಮಂದಿರಗಳ ಸಮಸ್ಯೆಯಿಂದ ಸೋಲುವುದು ಕನ್ಫರ್ಮ್. ಮಲ್ಟಿ ಸ್ಕ್ರೀನ್ಗಳನ್ನು ಹೊರತುಪಡಿಸಿ ಮೈನ್ ಥಿಯೇಟರ್ ಸೇರಿದಂತೆ ಎಲ್ಲ ಸೆಂಟರ್ಗಳಲ್ಲೂ ಸ್ಕ್ರೀನಿಂಗ್ ಸಮಸ್ಯೆಯಾಗಲಿದೆ ಎನ್ನುವುದನ್ನು ಅಲ್ಲಗೆಳೆಯುವಂತಿಲ್ಲ. ಈಗಾಗಲೇ ಮಂಗಳೂರಿನಲ್ಲಿ ತುಳು ಚಿತ್ರಗಳಿಗೆ ಕಾಯಂ ಸ್ಥಾನವಾಗಿದ್ದ ಜ್ಯೋತಿಯಲ್ಲಿ ಗಿರಿಗಿಟ್ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಿದೆ. ಗಿರಿಗಿಟ್ನ ತಿರುಗಾಟ ನೋಡ್ತಾ ಇದ್ರೆ ಜ್ಯೋತಿಯಲ್ಲಿ 150 ದಿನಗಳಾದ್ರೂ ಗಿರಿಗಿಟ್ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ಹೀಗಾಗಿ ಇನ್ನು ಕೆಲವು ತಿಂಗಳುಗಳು ಜ್ಯೋತಿ ಚಿತ್ರಮಂದಿರ ಸಿಗುವುದು ಕನಸಿನ ಮಾತು. ಜ್ಯೋತಿ ಬಿಟ್ರೆ ತುಳು ಚಿತ್ರಗಳಿಗೆ ಮುಂದಿನ ಆಪ್ಷನ್ ಸುಚಿತ್ರ ಮತ್ತು ಪ್ರಭಾತ್. ಇವೆರಡು ಇದೀಗ ಮೇಲ್ದರ್ಜೆಗೆ ಏರಿದ್ದು ಇಲ್ಲಿ ತುಳು ಚಿತ್ರಗಳನ್ನು ಪ್ರದರ್ಶಿಸಲು ಮೀನಮೇಷ ಎಣಿಸಲಾಗ್ತಾ ಇದೆ. ತುಳು ಇಂಡಸ್ಟ್ರಿ ಮತ್ತು ಚಿತ್ರಮಂದಿರದ ಮಧ್ಯೆ ನಡೆದ ಸಣ್ಣ ಕಿರಿಕಿನಿಂದಾಗಿ ಇದೀಗ ತುಳು ಚಿತ್ರಗಳಿಗೆ ಇವೆರಡು ಚಿತ್ರಮಂದಿರಗಳು ನೋ ಎಂಟ್ರಿ ಅಂತಾ ಇದೆ. ಜ್ಯೋತಿಯ ಬಳಿಕ ಸುಚಿತ್ರ ಮತ್ತು ಪ್ರಭಾತ್ ಚಿತ್ರಮಂದಿರಗಳಂತೆ ತುಳು ಚಿತ್ರಗಳ ಪ್ರದರ್ಶನಕ್ಕೆ ಮುಂದಿನ ಆಪ್ಷನ್ ಸೆಂಟ್ರಲ್ ಟಾಕೀಸ್. ಆದ್ರೆ ಇದೀಗ ಸೆಂಟ್ರಲ್ಗೆ ಬೀಗ ಜಡಿಯಲಾಗಿದೆ. ಹೀಗಾಗಿ ಇದೀಗ ತುಳು ಚಿತ್ರಗಳಿಗೆ ಏನಿದ್ರು ಜ್ಯೋತಿ ಚಿತ್ರಮಂದಿರವಷ್ಟೇ. ಆದ್ರೆ 2015ರಲ್ಲಿ ತುಳು ಇಂಡಸ್ಟ್ರಿ ಸಿಕ್ಕಾಪಟ್ಟೆ ಶೈನ್ ಆಗಿತ್ತು. ಈ ಸಂದರ್ಭದಲ್ಲಿ ಈ 4 ಚಿತ್ರಮಂದಿರಗಳಲ್ಲೂ ತುಳು ಚಿತ್ರಗಳು ಪ್ರದರ್ಶನ ಕಾಣ್ತಿತ್ತು. ಆದ್ರೆ ಅಂದು ಏರೆಗ್ಲ ಪನೋಡ್ಚಿ ಚಿತ್ರ ತೆರೆ ಕಾಣಬೇಕಾಗಿತ್ತು. ಆಗ ಅವರು ಚಿತ್ರಮಂದಿರಗಳ ಸಮಸ್ಯೆಯಿಂದಾಗಿ ಅನಿವಾರ್ಯವಾಗಿ ರಾಮಕಾಂತಿಯಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡಿದ್ರು. ಆದ್ರೆ ಇದು ಅಷ್ಟೊಂದು ಯಶಸ್ಸು ನೀಡಿರಲಿಲ್ಲ. ಕಳೆದ ವರ್ಷ ತುಳು ಚಿತ್ರಮಂದಿರಗಳಿಗೆ ಬೀಗ ಜಡಿತಾ ಇದ್ದಂತೆ ಬೆರಳೆಣಿಕೆಯ ಚಿತ್ರಗಳನ್ನು ರಾಮಕಾಂತಿಯಲ್ಲಿ ರಿಲೀಸ್ ಮಾಡಿದ್ರು. ಆದ್ರೆ ಯಾವ ಚಿತ್ರಕ್ಕೂ ನಿರೀಕ್ಷೆಯ ಗೆಲುವು ಸಿಕ್ಕಿರಲಿಲ್ಲ. ಹೀಗಾಗಿ ರಾಮಕಾಂತಿಯಲ್ಲಿ ತುಳು ಚಿತ್ರಗಳನ್ನು ರಿಲೀಸ್ ಮಾಡೋದು ಒಂದೇ, ರಿಲೀಸ್ಗೂ ಮುನ್ನ ಸಿನಿಮಾ ಸೋತಿತು ಎಂದು ಒಪ್ಕೊಳ್ಳೋದು ಒಂದೇ. ಇನ್ನು ಇದೇ ಶುಕ್ರವಾರ ಅಂದ್ರೆ ನವೆಂಬರ್ 8ರಂದು ಜಬರ್ದಸ್ತ್ ಶಂಕರ ತೆರೆ ಕಾಣಲಿದೆ. ಇದಕ್ಕೂ ಮೈನ್ ಥಿಯೇಟರ್ ಸಮಸ್ಯೆಯಾಗಿದ್ದು ಕೇವಲ ಮಲ್ಟಿ ಸ್ಕ್ರೀನ್ಗಳಲ್ಲಿ ಮಾತ್ರ ತೆರೆ ಕಾಣಲಿದೆ. ಹಾಗೆ ತುಳುನಾಡಿನ ಪ್ರತಿ ಸೆಂಟರ್ನಲ್ಲೂ ಶಂಕರ ಅಬ್ಬರಿಸಲಿದ್ದಾನೆ. ಶಂಕರನ ಜಬರ್ದಸ್ತ್ ನೋಡ್ತಾ ಇದ್ರೆ ಪ್ರತಿ ಸೆಂಟರ್ನಲ್ಲೂ 50 ದಿನ ಕನ್ಫರ್ಮ್ ಅನ್ನುವಂತೆ ತೋರುತ್ತೆ. ಹೀಗಾಗಿ ಡಿಸೆಂಬರ್ 6ಕ್ಕೆ ತೆರೆ ಕಾಣೋ ಆಟಿಡೊಂಜಿ ದಿನ ಚಿತ್ರಕ್ಕೆ ಚಿತ್ರಮಂದಿರಗಳ ಸಮಸ್ಯೆ ಎದುರಾಗುವುದು 100ಕ್ಕೆ 100ರಷ್ಟು ಸತ್ಯ. ಮೇನ್ ಥಿಯೇಟರ್ ಬಗ್ಗೆ ಆಟಿಡೊಂಜಿ ದಿನ ಟೀಮ್ ಕನಸಲ್ಲೂ ಯೋಚಿಸುವಂತಿಲ್ಲ. ಅಪ್ಪಿತಪ್ಪಿ ರಾಮಕಾಂತಿಯಲ್ಲಿ ರಿಲೀಸ್ ಮಾಡಿದ್ರು ಚಿತ್ರತಂಡವೇ ಹಳ್ಳಕ್ಕೆ ಬಿದ್ದಂತೆ. ಇನ್ನು ಉಡುಪಿ ಮತ್ತು ಕಾರ್ಕಳದಲ್ಲಿ ಅದೇಗೋ ಚಿತ್ರಮಂದಿರ ಸಿಗುತ್ತೆ. ಉಳಿದಂತೆ ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಮೂಡಬಿದಿರೆ, ಸುರತ್ಕಲ್ನಲ್ಲಿ ಕೇವಲ ಒಂದೇ ಚಿತ್ರಮಂದಿರಗಳಿದ್ದು ಇದರಲ್ಲಿ ಶಂಕರ 50 ದಿನ ಫಿಕ್ಸ್ ಆದ್ರೆ ಆಟಿಡೊಂಜಿ ದಿನ ಚಿತ್ರಕ್ಕೆ ಚಿತ್ರಮಂದಿರ ಎಲ್ಲಿದೆ? ಮಂಗಳೂರಿನ 3, ಮಣಿಪಾಲದ 2 ಮಲ್ಟಿಪ್ಲೆಕ್ಸ್ ಸೇರಿದಂತೆ ಉಡುಪಿಯ 1 ಹಾಗೆ ಸಿಕ್ರೆ ಕಾರ್ಕಳದ ರಾಧಿಕಾ ಚಿತ್ರಮಂದಿರದಲ್ಲಿ 4 ಶೋ. ಇಲ್ಲ ಅಂದ್ರೆ ಪ್ಲಾನೆಟ್ ನಲ್ಲಿ 1-2 ಶೋಗೆ ಖುಷಿ ಪಡಬೇಕಾಗುತ್ತೆ. ಏಕೆಂದ್ರೆ ಇವೆರಡರಲ್ಲೂ ಜಬರ್ದಸ್ತ್ ಶಂಕರ ತೆರೆ ಕಾಣಲಿದೆ. ಹೀಗಾಗಿ ತಿಂಗಳ ಬಳಿಕ ಯಾವುದಾದ್ರೂ ಒಂದು ಚಿತ್ರಮಂದಿರ ಅಥವಾ ಪ್ಲಾನೆಟ್ ನಲ್ಲಿ 1-2 ಶೋ ಬಿಟ್ಕೊಡ್ಬಹುದು. ಹಾಗೆ ಮೂಡಬಿದ್ರೆಯ ಅಮರಾಶ್ರೀಯಲ್ಲೂ ಶಂಕರ ತೆರೆ ಕಾಣಲಿದ್ದು ಇಲ್ಲೂ 1-2 ಶೋ ಬಿಟ್ಕೊಡ್ಬಹುದು. ಇವೆಲ್ಲವನ್ನು ಅಳೆದು ತೂಗಿದ್ರು 5 ಮಲ್ಟಿ ಸ್ಕ್ರೀನ್, 1 ಸಿಂಗಲ್ ಸ್ಕ್ರೀನ್ ಕನ್ಫರ್ಮ್, ಮತ್ತೆರಡು ಮಾತುಕತೆಗೆ ಬಿಟ್ಟಿದ್ದು. ಪರಿಸ್ಥಿತಿ ಹೀಗಿರುವಾಗ ಡಿಸೆಂಬರ್ 6ಕ್ಕೆ ಆಟಿಡೊಂಜಿ ದಿನ ತೆರೆ ಕಂಡ್ರೆ ಗೆಲ್ಲೋದಾದ್ರೂ ಹೇಗೆ? ಆರಂಭದಲ್ಲೇ ಹೇಳಿದಂತೆ ಚಿತ್ರ ಅದೆಷ್ಟೋ ಅತ್ಯಮೋಘವಾಗಿದ್ರು ಚಿತ್ರಮಂದಿರಗಳೇ ಸಿಕ್ಕಿಲ್ಲ ಅಂದ್ರೆ ಸಿನಿಮಾದ ಗೆಲುವು ಸಾಧ್ಯನಾ? ಈ ಬಗ್ಗೆ ಚಿತ್ರತಂಡ ಸ್ವಲ್ಪ ಆಲೋಚಿಸಿ ದಿನಾಂಕವನ್ನು ಮುಂದೆ ಹಾಕಿದ್ರೆ ಒಳಿತು ಅನ್ನೋದು ನಮ್ಮ ಅನಿಸಿಕೆ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.